ಕಲಬೆರಕೆ ಮತ್ತು ರಾಸಾಯನಿಕ ಮುಕ್ತ ಹಣ್ಣುಗಳಲ್ಲಿ ಹಲಸಿನ ಹಣ್ಣುಗಳ ರಾಜ ಎನಿಸಿಕೊಂಡಿದೆ ಎಂದು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇರುವಕ್ಕಿ ಶಿವಮೊಗ್ಗದ ಕುಲಪತಿ ಡಾಕ್ಟರ್ ಆರ್.ಸಿ. ಜಗದೀಶ್ ಹೇಳಿದರು. ಶನಿವಾರ ಮತ್ತು ಭಾನುವಾರ ರೋಟರಿ ಕ್ಲಬ್ ಸಭಾಭವನ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಮತ್ತು ನಾನಾ ಸಂಘಟನೆಗಳ ಸಹಭಾಗಿತ್ವದಲ್ಲಿ SMS ಸಮುದಾಯ ಭವನದಲ್ಲಿ ಜರುಗಿದ ಹಣ್ಣು ಮೇಳ 2023 ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿ, ಎಲ್ಲಾ ಪ್ರದೇಶದ ಹವಾಗುಣಕ್ಕೆ ನಿಸರ್ಗದತ್ತವಾಗಿ ಬೆಳೆಯಲು ಬಲ್ಲ ಹಲಸು ಮೌಲ್ಯವರ್ಧಕ ಹಣ್ಣು ಎನಿಸಿದೆ ಎಂದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹಲಸಿನ ಬೆಳೆಯಲ್ಲಿ ಸಾಧನೆಗೈದವರಿಗೆ ಮತ್ತು ನಾನಾ ತಿನಿಸುಗಳನ್ನು ಪರಿಚಯಿಸಿದ ಶ್ವೇತಾ ನಾಯಕ್, ಲಕ್ಷ್ಮೀ ಚಿದಾನಂದಾಚಾರ್ಯ ಮೊದಲಾದವರು ಈ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸಿದರು. ಬಂದಿದ್ದಾರೆ, ಮಾವು ಬಂದಿದೆ, ಬೇರೆ ಬೇರೆ ಹಣ್ಣು ಬಂದಿದೆ. ಜೊತೆಗೆ ನೋಡ್ಬೋದು ಇಲ್ಲಿ ಹಣ್ಣು ಮೇಳ ಅಂತ ಇಟ್ಟು ಒಳಗಡೆ ಬರೀ ಬೇರೆ ಸ್ಟಾಲ್ ಇದೆ. ಖಂಡಿತ ಅಲ್ಲ, ಹಣ್ಣು ಮೇಳ ಅಂದ್ರೆ ಹಸಿರು ಮೇಳ, ಹಸಿರ ಕಾಂತದಿಂದ ತಯಾರಿಸಿದ ಹೆಚ್ಚಿನ ಉತ್ಪನ್ನಗಳು ನಮ್ಮ ಹಾಲ್ ಒಳಗಡೆ ಇದೆ.